ಎಷ್ಟನೇ ಕೇಸ್? ಇದು ನಾನು ಸಾಧಾರಣ ಒಂದು 25 ಕೇಸ್ ಆಯ್ತದು. ಈಗ ಇವತ್ತು ಕೂಡ ಕೇಸ್ ಕೊಟ್ಟಿದ್ದಾರೆ, ಇನ್ನು ನಿಲ್ಲಿಸ್ತೀರಾ? ಇಲ್ಲಪ್ಪ, ಅಲ್ಲಿ ಕೂಡ ಹೆಣವನ್ನು ಅದನ್ನು ನೋಡದೆ ಹಿಂದ್ಗಡೆ ಬಾಗಿಲಿಂದ ಬಂದು ಸ್ವಸಹಾಯದ ಹಣ ಕೊಡಿ ಮತ್ತೆ ತೊಂದರೆ ಆಗ್ತದೆ, ಬೇಗ ನಮ್ಮ ಮೇಲೆ FIR ಆಗಲಿಲ್ಲ. ಆದ್ರೆ ಇದೊಂದು FIR ಆಗುವಂತ ಚಾನ್ಸ್ ಇದೆ. ಆದ್ರೆ ಇದು ನಂಗೆ ಒಳ್ಳೆ ಚಾನ್ಸ್ ಅಂತ ಹೇಳ್ತೇನೆ ನಾನು, ದೇವರು ಕೊಟ್ಟೊಂದು ಫಲ ಅಂತ ಹೇಳ್ತೇನೆ. ಅವರು FIR ಮಾಡಿದವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ನಾನು. ಅವರು ಒಂದು ಕೊಟ್ಟಿದ್ದಾರೆ, ನಾಳೆಯಿಂದ 1000 ಕೇಸಿಲ್ಲಿ ನಾನು ಮಾಡ್ತೇನೆ. 1000 ಒಂದಲ್ಲ 1000 ಜನರನ್ನು ಕರೆಸಿ ನಾನು ನಾಳೆ ಇದೇ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಕೊಡ್ತೇನೆ. ನಾನು ಹಣದ ಮುಂದೆ ಓಡ್ತಾರೆ ಎಲ್ಲರೂ, ನಾವು ಹಣದ ಮುಂದೆ ಓಡುದಿಲ್ಲ. ಎಲ್ಲರನ್ನು ನಮ್ಮ ಒಟ್ಟಿಗೆ ಕೈ ಬಿದ್ದವರನ್ನು ಅವರನ್ನು ಕೈಯಲ್ಲಿ ಎತ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಇದು ಈ ವಿಡಿಯೋದ ಕೆಳಗಡೆ ಕೂಡ ನನ್ನ ನಂಬರ್ ಹಾಕಿ. ನಾವು ಕಂಪ್ಲೇಂಟ್ ಕೊಟ್ಟರೆ FIR ಆಗೋದಿಲ್ಲ, ಅವರು ಕೊಟ್ಟರೆ FIR ಬೇಗ ಆಗ್ತದೆ. ಯಾಕಂದರೆ ನಾವು ಬಡವರಲ್ಲ, ಬಡವರನ್ನು ಯಾರು ಕೇಳೋರಿಲ್ಲ. ಆ ಪರಿಸ್ಥಿತಿಗೆ ಬಂದಿದೆ, ಮುಟ್ಟಿದೆ. ಈಗ ರಾಜ್ಯಕ್ಕೆದವರು ಇಲ್ಲ, ಯಾರು ಇಲ್ಲ, ಈಗ ಎಲ್ಲರೂ ಒಂದೇ.